ಮೀನುಗಾರರ ಸಮಸ್ಯೆ ಬಗ್ಗಿಟ್ಟು ಓಟ್ ಹಿಡಿದು ಬೊಕ್ಕ ಚರ್ಚೆ ಮಲ್ಪೆ ರಾಜ್ಯ ಸರ್ಕಾರ ಮೀನುಗಾರರ ಪರವಾದುಂಟು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬಂತರ ಕುಂದಾಪುರ ಟು ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಪ್ರಚೋರಗಾದ ಮೀನುಗಾರರ ಸಭೆ ಅಟ್ಟಣೆ ಆದಿತ್ತದು ಅವೇನು ಉದೀಪನ ಮಲ್ತದ ಅರ್ಪಾತಿರಿಯರ ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜರ್ನ ಓಟದ ಪ್ರಚಾರಗಾದ ಬುಧವಾರ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕುಂದಾಪುರಗೂ ಬತ್ತದಿತ್ತರ ಕುಂದಾಪುರದ ನೆಹರು ಮೈದಾನಡು ಮುಖ್ಯಮಂತ್ರಿಯರು ಮೀನುಗಾರರ ಸಮ್ಮೇಳನ ಸಭೆ ಉದಿಪನ ಮಲ್ತೆರ ಕುಮಾರಸ್ವಾಮಿ ಪಾತಿರ್ದು ಸರ್ಕಾರ ಮೀನುಗಾರರ ಪರವಾದುಂಡು ಓಟು ಮುಗಿ ನಡೆದ ಬೊಕ್ಕ ಮೀನುಗಾರರ ಸಮಸ್ಯೆ ಬಗೆಟ್ಟು ಚರ್ಚೆ ನಡಪಾವೆ ಡಿಸೆಂಬರ್ 2 ತೋಜಂದೆ ಆಯ್ನ ಮೀನುಗಾರರ ಓಡನಾಡು ಪತ್ತೆರೆ ಸರ್ಕಾರ ಪ್ರಯತ್ನ ಮಲ್ತದನೊಂದು ಪಂಡಿರ ಬಿಜೆಪಿ ದಕಲು ಜವಣೇರ್ನ ಸಾಧಿ ತಪ್ಪೊಂದುಲ್ಲೇರ ಈ ಸರ್ತಿ ಜವಣೇರು ಮೋದಿಗೆ ಓಟು ಪಾಡುಜೇರ ಮೋದಿ ಬುಧರಡು ಓಟು ಕೇನ್ವೇರ ಜನಕ್ಲಿನ ಆತ್ ಮಂಗೆ ಮಲ್ಪರ ಸಾಧ್ಯಜಿ ಒವ್ವೇ ಅಪಪ್ರಚಾರ ನಡೆತಂಡಲ್ಲ ನಿಖಿಲ್ ಮಂಡ್ಯಡ್ ಗೆಂದುವೇರೆಂದು ಕುಮಾರಸ್ವಾಮಿ ಪಂಡೆರ ಇವತ್ತು ನಿಮ್ಮ ಕುಟುಂಬದ ನೀವು ಜನ್ಮ ಕೊಟ್ಟಂತ ನಿಮ್ಮ ಮಕ್ಕಳು ಇಲ್ಲ ನಿಮಗೆ ಯಾವ ಒಂದು ಮದುವೆ ಆಗಿರ್ತಕ್ಕಂಥ ನಿಮ್ಮ ಗಂಡಂದರು ನಿಮ್ಮ ಒಂದು ವೃತ್ತಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸಮುದ್ರಕ್ಕೆ ಹೋದಾಗ ಅವರು ಪುನಃ ಮನೆಗೆ ವಾಪಸ್ಸು ಜೀವ ಹಿಡಿದು ಬರೋವರೆಗೆ ನೀವು ಏನು ಆತಂಕವನ್ನು ಪಡ್ತೀರಿ ಅಂತಕ್ಕಂಥದ್ದು ನಾನು ಅರ್ಥೈಸಬಲ್ಲೆ, ಅದನ್ನು ನಾನು ಯೋಚನೆ ಮಾಡಬಲ್ಲೆ. ಅದರಿಂದ ಈಗಾಗಲೇ ಒಂದು ಡಿಸೆಂಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ, ಯಾವೊಂದು ಮೀನನ್ನು ಹಿಡಿಲಿಕ್ಕೆ ಹೋದಂಥವ್ರು 7 ಜನ ಇವತ್ತು ಕಣ್ಮರೆ ಆಗಿರ್ತಕ್ಕಂಥದ್ದೇನಿದೆ, 7 ಜನರನ್ನ ಇವತ್ತು ನಾವಿನ್ನೂ ಹುಡುಕ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕೇಂದ್ರ ಸರ್ಕಾರದ ನಮ್ಮ ರಕ್ಷಣಾ ಇಲಾಖೆಯ ಸಚಿವರ ಜೊತೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿ, ಎಲ್ಲ ರೀತಿಯ ಒಂದು ಮಹಾರಾಷ್ಟ್ರದ ಸರ್ಕಾರದ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿ ಆ 7 ಜನರನ್ನ ನಾವೇನಾದರೂ ಜೀವಂತ ತರಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದಕ್ಕೆ ನಿರಂತರವಾಗಿ ನಾವು ಶ್ರಮ ಪಟ್ಟಿದ್ದೇವೆ. ಆದರೆ ಈ ಕ್ಷಣದವರೆಗೆ ಅವರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಕುಟುಂಬದ ಆ ತಂದೆ ತಾಯಂದರು ಇಲ್ಲ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅವರ ಜೊತೆಯಲ್ಲಿರ್ತಕ್ಕಂಥ ಅವರ ಸಹೋದರ ಸಹೋದರಿಯರು ಯಾವ ನೋವಿನಲ್ಲಿ ಇರಬಹುದು ಅಂತಕ್ಕಂಥದ್ದನ್ನ ನಾನು ಯೋಚನೆ ಮಾಡಬಲ್ಲೆ. 7 ಮೀನುಗಾರರು ಭಟ್ಕಳ ಮತ್ತೆ ಉಡುಪಿ ಭಾಗದ 7 ಮೀನುಗಾರರ ಬೋಟು ಇವತ್ತು ಕಾಣೆಯಾಗಿ 100 ದಿವಸ ಆಗಿದೆ. ನೇವಿ ಅವರು, ಕೋಸ್ಟ್ ಗಾರ್ಡ್ನವರು 100 ದಿವಸದಿಂದ ಪತ್ತೆ ಮಾಡಲಿಕ್ಕಾಗಲಿಲ್ಲ. ಇವತ್ತು ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂತ ಶೋಭಾ ಕರಂದ್ಲಾಜೆ ಅವರು ಈ ಬಗ್ಗೆ ಪ್ರಯತ್ನ ಸರಿಯಾಗಿ ಮಾಡಿಲ್ಲ. 7 ಜನ ಮೀನುಗಾರರು 63 ಫೀಟಿನ ಬೋಟು ಇವತ್ತು ನಾಪತ್ತೆ ಆಗಿದೆ, ಕಾಣೆ ಆಗಿದೆ ಅಂತಾದ್ರೆ ಅದನ್ನು 100 ದಿವಸದಲ್ಲಿ ಕೂಡ ಹುಡುಕ್ಲಿಕ್ಕೆ ಆಗೋದಿಲ್ಲ ಅಂತಾದ್ರೆ ಇದು ಮೀನುಗಾರರ ಮೇಲೆ ಮಾಡಿರ್ತಕ್ಕಂಥ ದ್ರೋಹ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಾಗಿ ನಮ್ಮ MP ಇರುವಂತದ್ದು, ಮೀನುಗಾರರಿಗೆ ಸಮಸ್ಯೆ ಬಂದಾಗ CRZ ನಲ್ಲಿ ಮರಳುಗಾರಿಕೆ ಸಮಸ್ಯೆ ಇದೆ. ಕಳೆದ ಬಾರಿ ಎಲ್ಲವನ್ನು ನನ್ನ ತಲೆ ಕಟ್ಟುವಂತಹ ಪ್ರಯತ್ನವನ್ನು ಮಾಡಿದ್ರು. ನಾನು ಉಸ್ತುವಾರಿ ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮರಳು ಇರಲಿಲ್ಲ. NGT ಕೋರ್ಟ್ನಲ್ಲಿ ಕೇಸ್ ಇತ್ತು. ಆ ಸಂದರ್ಭದಲ್ಲಿ ನಾನು ಕಾನೂನು ಮಂತ್ರಿ ಜಯಚಂದ್ರ ಹತ್ರ ಮಾತಾಡಿ, ಕರ್ನಾಟಕದ ವಕೀಲರಾದಂತಹ ಅಶೋಕ್ ದೇವರಾಜ್ ಹತ್ರ ಮಾತಾಡಿ ಆ ಕೋರ್ಟ್ ಇಂದ ಕೇಸನ್ನ ಡಿಸ್ಮಿಸ್ ಮಾಡಿಸಿ ಹೊಸ ಪರ್ಮಿಟ್ ಕೊಡ್ತಕ್ಕಂಥ ಆದೇಶವನ್ನು ಬರುವಲ್ಲಿ ಮಾಡಿದೆ. ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ 6 ಲಕ್ಷ ಟನ್ CRZ ಪ್ರದೇಶದಲ್ಲಿ ಮರಳನ್ನ ತೆಗೆಯುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. 165 ಜನರಿಗೆ ಪರ್ಮಿಟ್ ಕೊಡುವಂತ ವ್ಯವಸ್ಥೆ ಮಾಡಿದ್ದೆ. 28 ಬ್ಲಾಕ್ಗಳಲ್ಲಿ ಮರಳು ತೆಗೆಯುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದೆ.